ನೂತನವಾಗಿ ಮಂಜೂರುಗೊಂಡಿರುವ ದಡ್ಡಲ್ಕಾಡು ಸರಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ಉದ್ಘಾಟನಾ ಸಮಾರಂಭ ಮಂಗಳವಾರ ನಡೆಯಿತು. ಶಾಲಾ ದತ್ತು ಸಂಸ್ಥೆ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಅಂಚನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ದಡ್ಡಲ್ಕಾಡು ಶಾಲೆಗೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಂಜೂರಾಗುವಲ್ಲಿ ಶಾಸಕ ರಾಜೇಶ್ ನಾಯ್ಕ್ ಅವರ ಪ್ರಯತ್ನ ಅಪಾರ. ಮುಂದಿನ ಹಂತದಲ್ಲಿ ಶಾಲೆಯ ಸಭಾಂಗಣ ಹಾಗೂ ಅಕ್ಷರ ದಾಸೋಹ ಕಟ್ಟಡಕ್ಕೆ ಸರ್ಕಾರದಿಂದ ಅನುದಾನ ಒದಗಿಸುವಂತೆ ವಿನಂತಿಸಿಕೊಂಡರು. ಆಶೀರ್ವಾದ ಪ್ರತಿಯೊಂದೇ ಪ್ರಕಾಶನ ಮಂಪಳೆ ಚಿತ್ರ ಇಡೀ ರಾಜ್ಯದ ಎಮ್ಮೆಲ್ಯೆ ಕೂಡ ನಾವು ರಾಜೇಶ್ ನಾಯ್ಕ ಎದುರುಕೊಳ್ಳೋದು ಪುಗರ್ನೆತ್ತು ಒಂಜಿ ಪ್ರೌಢಶಾಲೆ ಲೆಕ್ಕ ಮಾತಾಡಿದ್ರು ನಿನ್ನ ಸರ್ಕಾರ ಪ್ರೌಢಶಾಲೆ ಲೆಕ್ಕ ನಿಲ್ಲದಾನೆ ಮಾಡ ನಂದು ಪ್ರೌಢಶಾಲೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಂಡ ಏಪನ ಮಂತಿದ್ರು ಒಂಜಿ ಕ್ಷಣ ಮಂತಿದ್ರು ಆಂಡ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆಗೆ ಕೊಡ್ತೀನಿ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಪ್ರೌಢಶಾಲಾ ವಿಭಾಗವನ್ನು ಉದ್ಘಾಟಿಸಿದರು. ಬಳಿಕ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಅನುಕೂಲತೆ ಹೆಚ್ಚಾದಂತೆ ಪೈಪೋಟಿಯೂ ಹೆಚ್ಚಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶ ಇಂದಿನ ವಿದ್ಯಾರ್ಥಿಗಳಿಗೆ ಇದೆ. ಅಂತಹ ವ್ಯವಸ್ಥೆಯನ್ನ ದಡ್ಡಲ್ಕಾಡಿನಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಕಲ್ಪಿಸಿದೆ ಎಂದರು. ಯಾರಿಗಾದ್ರೂ ಒಬ್ಬರು ಮುಂದೆ ಹೋಗಬೇಕು, ಮುಂದೆ ಹೋಗ್ಲಿಲ್ಲ ಅಂದ್ರೆ ಯಾವುದು ಮುಂದೆ ಹೋಗುದಿಲ್ಲ. ಆ ಧೈರ್ಯ ತಗೊಳ್ಬೇಕು. ಆ ಧೈರ್ಯ ತಕೊಂಡು ಪ್ರಕಾಶ್ ಅಂಚನ್ರವರು ಪೂರ್ತಿಯಾಗಿ ತನ್ನನ್ನ ಈ ಶಾಲೆಗೆ ಅರ್ಪಿಸಿಕೊಂಡು ಕೆಲಸ ಮಾಡಿದ್ರ ಇಂತ ಈ ಮಟ್ಟಿಗೆ ಅವ್ರು ಹೇಳಿದ್ರು. ಗವರ್ನರ್ ಬಂದ್ರು, ಮಂತ್ರಿಗಳು ಬಂದ್ರು, ಎಲ್ಲ ಯಾಕೆ ಬಂದಿದ್ದಾರೆ? ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಇದನ್ನು ನೋಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ದಡ್ಡಲ್ಕಾಡಿಗೆ. ಅವರಿಗೂ ಹೆಮ್ಮೆ ಇಂಥ ಶಾಲೆಗಳಿಗೆ ಬರ್ಲಿಕ್ಕೆ. ನಾಳೆ ಮುಖ್ಯಮಂತ್ರಿ ಬಂದ್ರು ಈ ಶಾಲೆಯ ವ್ಯವಸ್ಥೆಯನ್ನು ನಾವು ವಿವರಿಸಿದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಬರ್ತಾರೆ. ಇದೇ ಸಂದರ್ಭ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಡ್ಡಲ್ಕಾಡು ಶಾಲೆಗೆ 2 ಹಾಗೂ ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದ ಕುಕ್ರಬೆಟ್ಟು ಸರ್ಕಾರಿ ಶಾಲೆಗೆ 1 ಬಸ್ ಅನ್ನ ಕೊಡುಗೆಯಾಗಿ ನೀಡಲಾಯಿತು. ಬಸ್ಸಿನ ಕೀಲಿ ಕೈಯನ್ನ ಶಾಸಕರು ಶಾಲಾ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು. ಶಾಲೆಯ ನೂತನ ಸಭಾಂಗಣದ ಉಳಿದ ಕಾಮಗಾರಿ ಹಾಗೂ ಅಕ್ಷರ ದಾಸೋಹದ ಕಟ್ಟಡಕ್ಕೆ ಅನುದಾನ ಒದಗಿಸುವಂತೆ ಶಾಸಕರಿಗೆ ಬೇಡಿಕೆಯ ಮನವಿ ಸಲ್ಲಿಸಲಾಯಿತು. ತಾಲೂಕ್ ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ, ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಸದಸ್ಯೆ ಪದ್ಮಾವತಿ ಬಿ ಪೂಜಾರಿ, ಬೂಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಡಿಡಿಪಿಐ ಮಲ್ಲೇಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್, ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪ್ರೌಢಶಾಲಾ ವಿಭಾಗದ ಕಾರ್ಯಾಧ್ಯಕ್ಷ ಪುರುಷೋತ್ತಮ ಅಂಚನ್, ಪ್ರೌಢಶಾಲಾ ವಿಭಾಗದ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಅನಿತಾ, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ ಮೌರಿಸ್ ಡಿಸೋಜಾ, ಎಸ್ಡಿಎಂಸಿ ಅಧ್ಯಕ್ಷ ರಾಮಚಂದ್ರ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್, ವಿ4 ನ್ಯೂಸ್ 24/7 ಬಂಟ್ವಾಳ.